ಅಬ್ಜೆಕ್ಷನ್ ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಮೈ ಲಾರ್ಡ್. ಯಾಕೆ? ಯಾವ ಪಾಯಿಂಟು? ಯಾವ ರೆಫರೆನ್ಸು? ಮೈ ಲಾರ್ಡ್, ಹೆಣ್ಣಿನ ಮೇಲೆ ನಡೆಯೋ ಅತ್ಯಾಚಾರ ಸುಮಾರು 70%ಗಿಂತ ಹೆಚ್ಚು ಕೇಸಲ್ಲಿ ಹಲ್ಲೆ ಮಾಡಿದವನು ನಶೆಯಲ್ಲಿ ಇರ್ತಾನೆ ಅಂತ ಒಂದು ಸರ್ವೆ ಹೇಳಿದೆ. ಆ ಗೋವಿಂದ ಹೇಗೆ ನಿನಗೆ ಗೊತ್ತಿಲ್ಲ. ಕಡ್ಡಿಗಿ ಚಚ್ಚಿದ್ರ ಕಟ್ತಾರ. ಅಡ್ಡ ದಿಟ್ಟಿ ತಿರುಗಿ ಕಡೆಗೆ ನಮ್ಮ ಬುಡಕ್ಕೆ ಬಂದು ಬೆಂಕಿ ಇಟ್ರೆ ಸರ್ಕಾರ ನಮ್ದಾದ್ರೆ ಸಿಎಂ ನಮ್ಮೂರಲ್ವಲ್ಲ. ಅವನು ಕೋಪಿಷ್ಟ ಆದ್ರೆ ಬುದ್ಧಿವಂತ. ಅವನು ಯಾರ ಮಾತನ್ನು ಕೇಳಲ್ಲ, ಆದ್ರೆ ಪ್ರಾಮಾಣಿಕ. ಹಿ ಈಸ್ ದ ಬೆಸ್ಟ್. ಇದೇ ಸತ್ಯ. ಈ ಸತ್ಯನ ನಾನು ಕೂಗೆ ಹೇಳೋದು. ಬರೋಬ್ಬರಿ ಹೇಳಿದ್ರಿ ಸರ್, ನೀವು ಭಾಳ ಶಾಣೆ ಇದ್ದೀರಿ.